ಹಲೋ ನಮಸ್ತೆ ಎಲ್ರಿಗೂ. ಬಿಸಿಲಿಗೆ ಓಡಾಡಿ ಮುಖ ತುಂಬಾ ಟ್ಯಾನ್ ಆಗಿದೆ, ತುಂಬಾ ಕಪ್ಪಾಗಿದೆ, ಸನ್ ಬರ್ನ್ ಇದೆ, ಮುಖ ಡಲ್ ಆಗಿದೆ, ಕಲೆಗಳು ಜಾಸ್ತಿ ಆಗಿದೆ, ಬಂಗು ಮಾರ್ಕ್ ಇದೆ. ಇನ್ಸ್ಟೆಂಟ್ ಆಗಿ 10 ನಿಮಿಷದಲ್ಲಿ ಈ ಟ್ಯಾನ್ ಕಮ್ಮಿ ಆಗಬೇಕು, ಸ್ಕಿನ್ ಗ್ಲೋ ಬರಬೇಕು, ಸ್ಕಿನ್ ಬ್ರೈಟ್ ಆಗಬೇಕು ಅನ್ನೋರಿಗೆ ಒಂದು ಒಳ್ಳೆಯ ಅವಾರ್ಡ್ ವಿನ್ನಿಂಗ್ ಪ್ರಾಡಕ್ಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಯಾವುದು ಅಂತಂದ್ರೆ O3+ ಡಿ ಟ್ಯಾನ್ ಮಾಸ್ಕ್ ಅಥವಾ ಡಿ ಟ್ಯಾನ್ ಪ್ಯಾಕ್ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಅವಾರ್ಡ್ ವಿನ್ನಿಂಗ್ ಬ್ಯೂಟಿ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದು. ಇದನ್ನ ಯಾವ ತರ ಅಪ್ಲೈ ಮಾಡೋದು, ಇದನ್ನ ಬೈ ಮಾಡಬೇಕು ಅಂತಂದ್ರೆ ನಿಮಗೆ ಆನ್ಲೈನ್ ಲಿಂಕ್ ಬೇಕು ಅಂತಂದ್ರೆ ಈ ವಿಡಿಯೋ ಇನ್ಸ್ಟಾದಲ್ಲಿ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಫೇಸ್ಬುಕ್ ಯೂಟ್ಯೂಬ್ ಅಲ್ಲದೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೀನಿ. ಇದನ್ನ ತಗೊಂಡ್ಬಂದು ಮುಖನ ಕ್ಲೀನ್ ಆಗಿ ತೊಳ್ಕೊಂಡು ಒರೆಸಿ ಆದ ನಂತರ ಒಂದು ಲೇಯರ್ ಕ್ಲೀನ್ ಆಗಿ ಹಚ್ಚಿ ಬಿಡಬೇಕು ಕುತ್ತಿಗೆ ಮತ್ತೆ ಮುಖಕ್ಕೆ. ಅದಾದ ನಂತರ 10 ರಿಂದ 15 ನಿಮಿಷ ಬಿಟ್ಟು ಮುಖಕ್ಕೆ ನೀರನ್ನ ಲೈಟ್ ಆಗಿ ಚಿಮುಕಿಸ್ಕೊಂಡು ಲೈಟ್ ಆಗಿ ಮಸಾಜ್ ಮಾಡಿ ನೀವು ಒದ್ದೆ ಟವೆಲಲ್ಲಿ ಒರೆಸ್ಬಿಡ್ಬೇಕು, ಅಥವಾ ಕ್ಲೀನ್ ಆಗಿರುವಂತಹ ನೀರಲ್ಲಿ ಮುಖನ ತೊಳ್ಕೊಂಡು ಒರೆಸ್ಕೊಂಡು ಒಳ್ಳೆಯ ಮಾಯಶ್ಚರೈಸರ್ ಅನ್ನು ಹಚ್ಚಿ. ಯಾಕಂತಂದ್ರೆ ಕೆಲವೊಂದ್ಸರಿ ಡ್ರೈ ಸ್ಕಿನ್ ಅವರಿಗೆ ಇದು ನಿಮ್ಮ ಸ್ಕಿನ್ ಅನ್ನ ಮತ್ತಷ್ಟು ಡ್ರೈ ಮಾಡುವಂತ ಚಾನ್ಸಸ್ ಇರುತ್ತೆ, ಟೈಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಮಾಯಶ್ಚರೈಸರ್ ಹಚ್ಚಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡೀಪ್ ಆಗಿ ಟ್ಯಾನ್ ಇದೆ ಅನ್ನೋರು ವಾರಕ್ಕೆ 2 ಅಥವಾ 3 ಸರಿ ಈ ಪ್ಯಾಕ್ ಅನ್ನು ಹಚ್ಚಿ ತೊಳ್ಕೋಬಹುದು. ಲೈಟ್ ಆಗಿ ಟ್ಯಾನ್ ಇದೆ ಅಥವಾ ಒಂದು ಸ್ವಲ್ಪ ಸ್ಕಿನ್ ಡಲ್ ಇದೆ ಅನ್ನೋರು ತಿಂಗಳಿಗೆ 1-2 ಅಥವಾ 3 ಸರಿ ಇದನ್ನ ಟ್ರೈ ಮಾಡಬಹುದು. ನಿಮ್ಗೆ ಏನಾದ್ರೂ ಮದುವೆ ಹತ್ರ ಇದೆ, ಫಂಕ್ಷನ್ ಹೋಗಬೇಕು ಅನ್ನೋರು ನೀವು ಇದನ್ನ ಆರಾಮ್ಸೆ ಹಚ್ಚಿಬಿಟ್ಟು 10 ರಿಂದ 15 ನಿಮಿಷ ಬಿಟ್ಟು ತೊಳ್ಕೋಬಹುದು. ಇನ್ಸ್ಟೆಂಟ್ ಆಗಿ ಟ್ಯಾನ್ ಕಮ್ಮಿ ಆಗುತ್ತೆ. ಹುಡುಗರು ಹುಡುಗಿಯರು ಯಾರು ಬೇಕಾದ್ರೂ ಇದನ್ನ ಟ್ರೈ ಮಾಡಬಹುದು. ತುಂಬಾ ಅಂತಂದ್ರೆ ತುಂಬಾ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಆದ್ರೂ ಕೂಡ ನೀವು ಏನಾದ್ರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದ್ರೆ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದು ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.